ಶ್ರೀಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವಿಶೇಷವಾಗಿ ಈ ಮಹಾಲಯ ಪಕ್ಷದಲ್ಲಿ ಎಲ್ಲ ಕುಟುಂಬದಲ್ಲಿ ತೀರಿ ಹೋಗಿರ್ತಕ್ಕಂತಹ ಎಲ್ಲ ಪಿತೃಗಳನ್ನು ಉದ್ದೇಶಿಸಿಕೊಂಡು ಪಿಂಡ ಪ್ರದಾನವನ್ನು ಮಾಡಬೇಕು ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಪುನ್ನಾತ್ ನರಕಾತ್ ತ್ರಾಯತೆ ಇತಿ ಪುತ್ರ ಅಂಥೇಳಿ ಶಾಸ್ತ್ರವಚನ ಇದೆ. ಮಕ್ಕಳನ್ನು ಸಂಸ್ಕೃತದಲ್ಲಿ ಪುತ್ರ ಅಂತ ಕರೀತಾರೆ. ಮಗನನ್ನು ಪುತ್ರ ಅಂತ ಹೇಳಿದ್ರೆ ಪುನ್ನಾಮ ಎಂಬಂತಹ ನರಕದಿಂದ ಯಾರು ಪಾರು ಮಾಡುತ್ತಾನೋ ಅವನು ನಿಜವಾದ ಪುತ್ರ ಅಂತ ಕರೆಸಿಕೊಳ್ತಾನೆ ಅಂಥೇಳಿ. ಆ ಪ್ರಕಾರವಾಗಿ ವಿಶೇಷವಾಗಿ ಈ ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿ ಈ ಮಹಾಲಯದ 15 ದಿನಗಳಲ್ಲಿ ಯಾರು ಪಿತೃಗಳನ್ನು ಉದ್ದೇಶಿಸಿಕೊಂಡು ಪಿಂಡ ಪ್ರದಾನವನ್ನು ಮಾಡ್ತಾರೋ ಅವರ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ಪಿತೃಶಾಪದಿಂದ ಮುಕ್ತರಾಗ್ತಾರೆ ಅಂಥೇಳಿ. ವಿಶೇಷವಾಗಿ ಪಿಂಡ ಪ್ರದಾನಕ್ಕೆ ಬಳಸಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಎಳ್ಳು, ದರ್ಬೆ, ಹಾಲು, ಮೊಸರು, ತುಪ್ಪ ಹಾಗೆ ಬಾಳೆಹಣ್ಣು ಇತ್ಯಾದಿ 8 ದ್ರವ್ಯಗಳಿಂದ ಮಿಶ್ರಣ ಮಾಡಿಕೊಂಡು ಪಿಂಡ ಪ್ರದಾನವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಈ ಮಹಾಲಯ ಪಕ್ಷಕ್ಕೆ ದುರಿ ಮತ್ತು ಲೋಚನ ಎಂಬಂತಹ 2 ವಿಶ್ವ ದೇವತೆಗಳನ್ನು ಆವಾಹನೆ ಮಾಡಿಕೊಂಡು ಅವರ ಆ ಪಾದಾರಾಧನೆಯನ್ನು ಮಾಡಿ ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ತದನಂತರದಲ್ಲಿ ಪಿಂಡ ಪ್ರದಾನಗಳನ್ನು ಮಾಡಿ ಆ ಪಿಂಡಗಳನ್ನೆಲ್ಲ ನದೀ ತೀರದಲ್ಲಿ ವಿಸರ್ಜನೆ ಮಾಡಿದಾಗ ಬಂದಿರತಕ್ಕಂತಹ ಎಲ್ಲ ಪಿತೃದೇವತೆಗಳ ಶಾಪಗಳೆಲ್ಲವೂ ಕೂಡ ಪರಿಹಾರ ಆಗಿ ಆ ಪಿತೃದೇವತೆಗಳು ನಮಗೆ ಆಶೀರ್ವಾದ ಮಾಡ್ತಾರೆ ಅಂಥೇಳಿ ಶಾಸ್ತ್ರದ ವಚನ. ಆದರೆ ನಮಗೆಲ್ಲ ಒಂದು ಸಂಶಯ ಇದೆ. ಏನಂತ ಹೇಳಿದ್ರೆ ನಾವು ಇಲ್ಲಿ ಪಿಂಡ ಪ್ರದಾನವನ್ನು ಮಾಡಿದರೆ ಎಲ್ಲೋ ಇರ್ತಕ್ಕಂತಹ ಪಿತೃಗಳಿಗೆ ಇದು ಹೇಗೆ ಸಲ್ತದೆ, ಇದು ಹೇಗೆ ತೃಪ್ತಿಯಾಗ್ತದೆ? ಹಾಗೆ ತೃಪ್ತಿಯಾಗೋದಾದರೆ ನಾನು ತಂದೆ ಬದುಕಿದ್ದಾಗಲೇ ಮನೆ ಮೇಲ್ಗಡೆ ತಂದೆಯನ್ನು ಕೂಡಿಸಿ ಕೆಳಗಡೆ ಶ್ರಾದ್ದವನ್ನು ಮಾಡ್ತೇನೆ, ಅವರಿಗೆ ತೃಪ್ತಿಯಾಗಲಿ, ಹೊಟ್ಟೆ ತುಂಬಲಿ ಅಂತ ಹೇಳಿ ಈ ರೀತಿಯಾಗಿ ಯಾರಾದರೂ ಪ್ರಶ್ನೆಯನ್ನು ಮಾಡಿದರೆ ಅದಕ್ಕೆ ಶಾಸ್ತ್ರದಲ್ಲೇ ಒಂದು ವಚನ ಇದೆ. ಏನಂತ ಹೇಳಿದ್ರೆ ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮತ್ಸಿ ಕೂರ್ಮೀಚ ಪಕ್ಷಿಣಃ ಯಥಾತೆ ತೃಪ್ತಿಮಾಯಾಂತಿ ತಥಾತೆ ಪಿತೃದೇವತಾ ಅಂತ ಹೇಳಿ ಒಂದು ವಚನ. ಯಾವ ರೀತಿಯಾಗಿ ಒಂದು ಮೀನು ಮರಿ ಹಾಕಿದ ಮೇಲೆ ಆ ಮೀನು ತನ್ನ ಮರಿಗೆ ಎಲ್ಲ ತಾಯಿಯಂತೆ ಆಹಾರವನ್ನು ತೆಗೆದುಕೊಂಡು ಹೋಗಿ ಆ ಮರಿಗೆ ಕೊಡೋದಿಲ್ಲ ಅಂತೆ. ಮತ್ತು ಏನು ಮಾಡ್ತದೆ ಅಂತ ಹೇಳಿದ್ರೆ ಮರಿಯನ್ನು ಹಾಕಿದ ಕೂಡಲೇ ಆ ಮರಿಯನ್ನು ನೋಡ್ತಾ ಇರ್ತದೆ. ಹಾಗಾಗಿ ಆ ತಾಯಿಯ ದೃಷ್ಟಿಯಿಂದನೇ ಆ ಮರಿ ಮೀನು ತೃಪ್ತಿಯನ್ನು ಹೊಟ್ಟೆಯನ್ನು ತುಂಬಿಸಿಕೊಂಡು ತಾನು ಜೀವನದಲ್ಲಿ ಬೆಳೀತಾ ಬರ್ತದಂತೆ. ಹಾಗೆ ಆಮೆ ಸಮುದ್ರದ ದಡದಲ್ಲಿ ತನ್ನ ಮೊಟ್ಟೆಗಳನ್ನೆಲ್ಲ ಇಟ್ಟು ತಾನು ಸಮುದ್ರ ಒಳಗಡೆ ಹೋಗಿ ತನ್ನ ಮರಿಯ ಬಗ್ಗೆ ಧ್ಯಾನ ಮಾಡ್ತಾ ಇರ್ತದಂತೆ. ನಾನು ಮೊಟ್ಟೆಯನ್ನು ಇಟ್ಟಿದ್ದೇನೆ, ಮೊಟ್ಟೆ ಈ ಸಮಯಕ್ಕೆ ಒಡೆದು ನನ್ನ ಮರಿ ಹೊರಗೆ ಬಂದಿದೆ, ಅದಕ್ಕೆ ಆಹಾರ ಸಿಕ್ಕಿದೆ, ಅದು ಬೆಳೀತಾ ಇದೆ ಅಂತ ಹೇಳಿ ತಾಯಿ ಧ್ಯಾನ ಮಾಡ್ತದಂತೆ ಆಮೆ. ಹಾಗೆ ಆ ಸಮುದ್ರದ ದಡದಲ್ಲಿರ್ತಕ್ಕಂತಹ ಆಮೆ ಮರಿಗಳು ಬೆಳೀತಾ ಬರ್ತದೆ. ಹೇಗೋ ಹಾಗೆ ಮೊಟ್ಟೆ ಒಳಗಡೆ ಇರ್ತಕ್ಕಂತಹ ಜೀವಿ ತನ್ನ ತಾಯಿಯ ಕಾವಿನಿಂದ ಆ ಮೊಟ್ಟೆ ಒಳಗಡೆ ಒಂದು ಜೀವಿ ಇರ್ತದೆ, ಆ ಜೀವಿಗೆ ತಾಯಿಯಾಗಿರ್ತಕ್ಕಂಥವಳು ಆ ಮೊಟ್ಟೆಯ ಒಳಗೆ ಹೋಗಿ ಆ ಮರಿಗೆ ಆಹಾರವನ್ನು ಕೊಡೋದಿಲ್ಲ. ಆದರೆ ಮೊಟ್ಟೆಯ ಮೇಲುಗಡೆ ಅದರ ಮೇಲೆ ಕೂತುಕೊಂಡು ಅದಕ್ಕೆ ಕಾವನ್ನು ಕೊಡ್ತದಂತೆ. ಆ ಸಂಸ್ಪರ್ಶಾತ್ ಆ ಕಾವಿನಿಂದ ಮೊಟ್ಟೆ ಒಳಗಡೆ ಇರುವಂತಹ ಜೀವಿ ತೃಪ್ತಿಯನ್ನು ಹೊಂದಿ ಯಾವ ರೀತಿಯಾಗಿ ಮೊಟ್ಟೆ ಹೊಡೆದು ಬೆಳೆದುಕೊಂಡು ಹೊರಗೆ ಬರ್ತದೋ ಹಾಗೆ ಇಲ್ಲಿ ನಾವು ಪಿಂಡ ಪ್ರದಾನವನ್ನು ಮಾಡಿದರೆ ಪಿತೃದೇವತೆಗಳಿಗೆ ಅದು ಸಲ್ತದೆ. ಅವರು ಯಾವ ರೂಪದಲ್ಲಿರ್ತಾರೋ ಆ ರೂಪಕ್ಕೆ ತಕ್ಕಂತೆ ಆಹಾರಗಳೆಲ್ಲ ಅವರಿಗೆ ಸಿಗ್ತದೆ ಅಂಥೇಳಿ. ಹಾಗಾದರೆ ನೀವು ಕೆಳಗಡೆ ಶ್ರಾದ್ದವನ್ನು ಮಾಡಿ ತಂದೆಯನ್ನು ಮೊದಲನೇ ಮಹಡಿಯಲ್ಲಿ ಕೂಡಿಸಿ ಕೆಳಗಡೆ ಶ್ರಾದ್ದವನ್ನು ಮಾಡಿದರೂ ಸಹಿತ ನೀವು ಊಟವನ್ನು ಹಾಕಲಿಲ್ಲ ಅಂದರೂ ಸಹಿತ ಬೇರೆ ಯಾರಾದರೂ ಬಂದು ಅವರಿಗೆ ಊಟವನ್ನು ಹಾಕುವ ಮೂಲಕ ತೃಪ್ತಿಯನ್ನು ಪಡಿಸ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ಪಿತೃದೇವತೆಗಳನ್ನು ಆ ಯಮದೇವರೇ ಯಮಲೋಕಕ್ಕೆ ಬೀಗವನ್ನು ಹಾಕಿ ಈ 15 ದಿವಸಗಳ ಕಾಲ ಭೂಲೋಕಕ್ಕೆ ಕಳಿಸ್ತಾರಂತೆ. ಹೋಗಿ ನಿಮ್ಮ ಕುಟುಂಬ ಎಷ್ಟು ಉದ್ದ ಬೆಳೆದಿದೆ ನೋಡಿಕೊಂಡು ಕುಟುಂಬದಲ್ಲಿ ಮಾಡುವಂತಹ ಪಿಂಡ ಪ್ರದಾನಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ಅವರಿಗೆ ಅನುಗ್ರಹ ಮಾಡಿ ಬನ್ನಿ ಅಂತೇಳಿ. ಹಾಗಾಗಿ ಇವತ್ತಿನ ದಿವಸ ಯಾರು ಈ ಮಹಾಲಯ ಪಕ್ಷದಲ್ಲಿ ಪಿಂಡ ಪ್ರದಾನವನ್ನು ಮಾಡ್ತಾರೋ ಅವರಿಗೆ ಪಿತೃದೇವತೆಗಳ ಆಶೀರ್ವಾದದಿಂದ ಕುಟುಂಬದಲ್ಲಿ ಸಂತಾನ ದೋಷವಿದ್ದರೆ ಸಂತಾನ ದೋಷ ಪರಿಹಾರ ಆಗಿ. ಯಾಕೆ ಅಂತ ಹೇಳಿದ್ರೆ ಪಿತೃದೇವತೆಗಳೇ ಸಂತಾನಕ್ಕೆ ಕಾರಕರಂತೆ. ನಮ್ಮ ವಂಶ ಅಭಿವೃದ್ಧಿಯಾಗಬೇಕಾದರೆ ಪಿತೃಗಳ ಆಶೀರ್ವಾದ ಇರಬೇಕು ಅಂಥೇಳಿ. ಹಾಗಾಗಿ ಪಿತೃದೇವತೆಗಳ ಆಶೀರ್ವಾದ ಸಿಗಬೇಕಾದರೆ ಒಬ್ಬ ಬ್ರಾಹ್ಮಣನನ್ನು ಕರೆಸಿ ಅವನ ಕೈಯಲ್ಲಿ ಪಿಂಡ ಪ್ರದಾನಾದಿಗಳನ್ನು ಮಾಡಿಸಿಕೊಳ್ಳುವ ಮೂಲಕ ಆ ಪಿತೃಗಳಿಗೆ ತೃಪ್ತಿಪಡಿಸಿದ್ದೀವಿ ಅಂತಾದರೆ ಕುಟುಂಬದಲ್ಲಿರ್ತಕ್ಕಂತಹ ಸಂತಾನ ಭಾಗ್ಯವೆಲ್ಲವೂ ಕೂಡ ನಮಗೆ ಲಭಿಸುತ್ತದೆ ಎಂಬುದಾಗಿ ಶಾಸ್ತ್ರವಚನ. ಹಾಗೆ ಮದುವೆ ಆಗದೇ ಇದ್ದರೂ ಕೂಡ ವಿವಾಹ ಪ್ರತಿಬಂಧಕ ಪಿತೃದೋಷಾದಿಗಳು ಕೂಡ ಎಲ್ಲವೂ ಕೂಡ ಪರಿಹಾರ ಆಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಎಲ್ಲ ಹೋಗಿರ್ತಕ್ಕಂತಹ ಹಿರಿಯರನ್ನು ಉದ್ದೇಶಿಸಿಕೊಂಡು ಪಿಂಡ ಪ್ರದಾನ ಮಾಡುವ ಮೂಲಕ ಪಿತೃದೇವತೆಗಳ ಆಶೀರ್ವಾದವನ್ನು ಪಡೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.